ತುಳುನಾಡಿನ ವೀರಪುರುಷ ಅಗೋಳಿ ಮಂಜಣ್ಣ ತ್ರಿಭಾಷಾ ಚಿತ್ರದ ಟೀಸರ್ ನವೆಂಬರ್ 26ರಂದು ಬಿಡುಗಡೆ ಕಾರ್ಯಕ್ರಮವು ಕಾರ್ಕಳದ ಕಟೀಲ್ ಇಂಟರ್ನ್ಯಾಷನಲ್ ಹೋಟೆಲ್ ಸಭಾಂಗಣದಲ್ಲಿ ನಡೆಯಲಿದೆ ಅಂತ ಡಾಕ್ಟರ್ ಜಯಪ್ರಕಾಶ್ ಮಾವಿನಕುಳಿ ಹೇಳಿದ್ದಾರೆ. ಈ ಬಗ್ಗೆ ಉಡುಪಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ವಿವರಣೆ ನೀಡಿದ ಅವರು, ತುಳುನಾಡಿನ ವೀರಪುರುಷ ಎಂದೇ ಹೆಸರಾದ ಅಗೋಳಿ ಮಂಜಣ್ಣ ಕುರಿತ ತುಳು, ಕನ್ನಡ ಮತ್ತು ಮರಾಠಿ ತ್ರಿಭಾಷಾ ಟ್ಯಾಗ್ಲೈನ್ ಚಿತ್ರದ ಟೀಸರ್ ಬಿಡುಗಡೆ ಕಾರ್ಯಕ್ರಮವು ನವೆಂಬರ್ 26ರಂದು ಕಾರ್ಕಳದ ಕಟೀಲ್ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ನಡೆಯಲಿದೆ. ಇದೇ ವೇಳೆ ಖ್ಯಾತ ಸಂಗೀತ ನಿರ್ದೇಶಕ ಗುರುಕಿರಣ್, ಅಂತಾರಾಷ್ಟ್ರೀಯ ಕ್ರೀಡಾಪಟು, ಕೋಟಿ ಚೆನ್ನಯ್ಯ ಧಾರಾವಾಹಿ ಖ್ಯಾತಿಯ ರೋಹಿತ್ ಕುಮಾರ್ ಅವರು ಅಗೋಳಿ ಮಂಜಣ್ಣನ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಅವರು ಕೂಡ ಭಾಗವಹಿಸಲಿದ್ದಾರೆ. ಕನ್ನಡ ಹಾಗೂ ಧಾರಾವಾಹಿಯ ಕಲಾವಿದೆ ವಿನಯ ಪ್ರಸಾದ್, ನಟ ರಾಮಕೃಷ್ಣ, ನಟಿ ಭಾವನಾ, ದುನಿಯಾ ರಶ್ಮಿ, ಪ್ರಸಿದ್ಧ ಹಾಸ್ಯ ನಟ ಅರವಿಂದ ಬೋಳರ್ ಮತ್ತಿತರ ನಾಯಕ ನಟರು, ನಟಿಯರು ಟೀಸರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಅಂತ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ನಟ ರೋಹಿತ್ ಕುಮಾರ್, ನಿರ್ದೇಶಕ ಸುಧೀರ್ ಅತ್ತ ಅವರ ಜೊತೆಗಿದ್ದರು. 26ನೇ ತಾರೀಕು ಸಂಜೆ 6 ಗಂಟೆಗೆ ಕಾರ್ಕಳದ ಕಟೀಲ್ ಇಂಟರ್ನ್ಯಾಷನಲ್ ಹೋಟೆಲ್ ಎದುರುಗಡೆ ಆಗಿರುವಂಥ ಒಂದು ಭವ್ಯವಾದಂಥ ಫಾರ್ಮ್ ಹೌಸ್ನಲ್ಲಿ ಇದರ ಟೀಸರ್, ಮೊದಲನೆಯ ಒಂದು ಟೀಸರನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ. ಅದಕ್ಕೆ ಭಾಳ ನಮ್ಮ ಕರಾವಳಿಯ ಭಾಳ ಹೆಮ್ಮೆಯ ಪುತ್ರರಾಗಿರುವ ಅಗೋಳಿ ಮಂಜಣ್ಣರ ಬಗ್ಗೆ ವಿಶಿಷ್ಟ ಬಗೆಯಿಂದ ಬಂದಿರುವ ಈ ಟೀಸರನ್ನು ತಾವು ನೋಡಬೇಕು.